ಕೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಪುತ್ತೂರು ಕೊಂಬೊಟ್ಟುದ ತಾಲೂಕು ಕ್ರೀಡಾಂಗಣಡು ಸೋಮವಾರ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರದ ನಿಲಿಟ್ ಟ್ರಸ್ಟ್ದ ಫಲದೆತೊನ್ನಕ್ಲಿನ ಸಭೆ ಸೇವಾ ಸೌರಭ ಬೊಕ್ಕ 11ನೇ ವರ್ಷದ ವಸ್ತ್ರಪಟ್ಟುನ ಲೇಸು ನಡಪಾಯಿರು. ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಜನಸೇವಾ ಕೇಂದ್ರದ ನಿಲಿಟ್ ಸೋಮವಾರ ಪುತ್ತೂರದ ಕೊಂಬೊಟ್ಟು ತಾಲೂಕು ಕ್ರೀಡಾಂಗಣಡು ದೀಪಾವಳಿದ ಲೆಕ್ಕೊಡು ಟ್ರಸ್ಟ್ದ ಫಲದೆತೊನ್ನಕ್ಲಿಕ್ ಸಭೆ ಸೇವಾ ಸೌರಭ ಬೊಕ್ಕ 11ನೇ ವರ್ಷದ ವಸ್ತ್ರಪಟ್ಟುನ ಲೀಸು ನಡೆತಂಡು. ರೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ದ ಕಾರ್ಯಗುರ್ಕಾರ್ಯರು ಸುದೇಶ್ ಶೆಟ್ಟಿ ಎದ್ಕೊಂಡರು. ರೈ ಎಸ್ಟೇಟ್ ಯಜಮಾನಿರು ಬೊಕ್ಕ ಶಾಸಕರಾದ ಪುನಃ ಅಶೋಕ್ ಕುಮಾರ್ ರೈ ಬೊಕ್ಕ ಸುಮಾ ಅಶೋಕ್ ರೈ ಬಿನ್ನೆರೆಗ್ ಮರ್ಯಾದಿ ಮಲ್ತೆರು. ಅಶೋಕ್ ಕುಮಾರ್ ರೈ ಗುರ್ಕಾರ್ಮೆಡ್ ನಡತಿನ ಕಾರ್ಯಕ್ರಮಟ್ಟು ರೈಯರ್ನ ಅಪ್ಪೆ ಗಿರಿಜಾ ಎಸ್ ರೈ ಕಾರ್ಯಕ್ರಮ ಉದಿಪನ ಮಲ್ತೆರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ದಾನ ಮಲ್ತಂಡ ಸಂಪತ್ತುಗು ಬೆಲೆ ಬರ್ಪುಂಡು. ಮಾಣ್ಯನ ಹೃದಯಡು ಪ್ರೀತಿ ಕಮ್ಮಿ ಆ ಒಂದು ಪುನರ್ದಾವ್ರ ಸಮಾಜಡು ಬಗೆ ಹೆಚ್ಚೊಂದುಂಡು. ಧರ್ಮಡು ರಾಜಕೀಯ ಬುಡ್ಚಿ ಧರ್ಮ ಗೇನದ ಬದುಕು ಬಾರಿ ಶ್ರೇಷ್ಠ ಅಂತ ಪಂಡಿರು. ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯ ಡ್ಯೂಟಿ ಖಾದರ್ ಪಾತಿರ್ದು ಪ್ರೀತಿ ವಿಶ್ವಾಸಡು ಸೇರ್ದು ಬದುಕುನವೇ ದೇಶದ ಸಂಸ್ಕೃತಿ. ಪುತ್ತೂರು ಸೌಹಾರ್ದತೆದ ಕ್ಷೇತ್ರ ಆದ ಬುಳೆಯುಡುಂದು ಪಂಡಿರು. ಬುಳಿಚಿಲ್ಲು ಪರ ಬೆನ್ನಿದಾರು ಸೀತಾರಾಮ ಶೆಟ್ಟಿ ಹೆಗಡೆ ಬಿತ್ಲು ಮೆರೆಗು ತಮ್ಮನದ ಮರ್ಯಾದಿ ಮಲ್ತೆರು. ಬೇತೆ ಬೇತೆ ಕ್ಷೇತ್ರ ವಲಯದ ಇರುವ ಜನ ವಿಶೇಷ ಸಾಧಕರಿಗೂ ತಮ್ಮನದ ಮರ್ಯಾದಿ ಮಲ್ತೆರು. ದೀಪಾವಳಿದ ಲೆಕ್ಕೊಡು ಗೂಡು ದೀಪ ತಯಾರು ಮಲ್ಪನ ಪಂತ ಅದಿದ್ದ ಐಟಗ್ ಇಂದಿನಕ್ಲಿಗ್ ಇನಾಮ್ಲಿನ ಪಟ್ಟಿಯರು. ಶಾಸಕರು ಅಶೋಕ್ ಕುಮಾರ್ ರೈ ಗುರ್ಕಾರ್ಮೆದ ಪಾತ್ರ ಪಂಡದು ಅಪ್ಪೆ ಅಮ್ಮೇರ್ನ ಉಮೇದಡು 5 ಜನಕ್ಕೂ ವಸ್ತ್ರ ಪಟ್ಟರೆ ಸುರುವಾದ ಇತ್ತ 5,000 ಕಡತದಂಡು. ಮರ್ಪುನ ವರ್ಷ 1 ಲಕ್ಷ ಜನಕುಲ ವಸ್ತ್ರ ಪಟ್ಟರ ತಯಾರುಲ್ಲೆಂದು ಪಂಡಿರು. ಪುತ್ತೂರು ಮಾಯಿದೆ ದೇವುಸ್ ಇಂಗ್ರೇಜಿ ಧರ್ಮ ಗುರು ಲಾರೆನ್ ಮಸ್ಕೆರೇನಸ್ ಧಾರ್ಮಿಕ ನಾಯಕರು ಹುಸೇನ್ ತಾರಿಮಿ ರೆಂಜಲಾಡಿ ದುಮ್ಮದ ಮಂತ್ರಿ ರಮನಾಥ ರೈ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ದುಮ್ಮದ ಶಾಸಕರು ಶಕುಂತಲಾ ಶೆಟ್ಟಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ವಿಶ್ವನಾಥ ರೈ ದುಮ್ಮದ ಜಿಲ್ಲಾ ಪಂಚಾಯತ್ ಸದಸ್ಯರು ಎಂಎಸ್ ಮೊಹಮ್ಮದ್ ಬಿಟ್ಲ ಉಬಾರ್ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಡಾಕ್ಟರ್ ಕೆಬಿ ರಾಜಾರಾಮ್ ರಾಮಕೃಷ್ಣ ಪ್ರೌಢಶಾಲೆ ಸಂಚಾಲಕರು ಹೇಮನಾಥ ಶೆಟ್ಟಿ ಪುತ್ತೂರು ಕೋಟೆ ಚೆನ್ನಯ್ಯ ಜೋಡು ಕರಿಕಂಬಳ ಸಮಿತಿ ಗುರ್ಕಾರ್ಯರು ಚಂದ್ರಹಾಸ ಶೆಟ್ಟಿ ಟ್ರಸ್ಟ್ ಸಾಮಾಜಿಕ ಜಾಲತಾಣದ ಕೃಷ್ಣ ಪ್ರಸಾದ್ ಬುಳ್ಳಾವು ಎಚ್ ಮೊಹಮ್ಮದ್ ಅಲಿ ಅಶೋಕ್ ಕುಮಾರ್ ರೈ ಸೋದರರು ಸುಬ್ರಹ್ಮಣ್ಯ ರೈ ರಾಜ್ಕುಮಾರ್ ರೈ ಬೊಕ್ಕ ಸಂಸಾರ ಪಾಲ್ದೊಂಡಿರು. ಪೊಂಜೊಲಿಗ್ ಸೀರೆ ಆಂಜೊಲಿಗ್ ಮಂದ್ರಿ ಪಟ್ಟಿಯರು ಸಾರಗಟ್ಲೆ ಜನ ಅಂದಿಟ್ಟು ಪಾಲ್ದೊಂಡಿರು. ನಿಹಾಲ್ ಶೆಟ್ಟಿ ಸುಲ್ಮೆ ಸಂದಾಯರು ಮೊಹಮ್ಮದ್ ಬಡಗನ್ನೂರು ಕಾರ್ಯಕ್ರಮ ಸುಧಾರ್ತಿರು. ಭಾರತೀಯ ಪರಂಪರೆಡು ಬೇತೆ ಬೇತೆ ರೀತಿಡು ಪನ್ಪೆರು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಇನ್ಪಿನ ಸೂತ್ರಗಳುಂಡು. ಅಂಡ್ ಅವು ಮಾತ ಮುಲ್ಪ ಸಂಪನ್ನತೆ ಆಪುಣುವುದು ಅಂತ ತೆರೆಯೊಂದೆ ದಾನ್ಕೆಂಡ ಬಂಜಿದ ಬಡಗು ಒಂಜಾತು ಒಣಸುಂಡು ತುತ್ತೆರೆ ಒಂಜಾತು ದುತ್ತೈತುಗಳಿನ ಕೊರ್ಪುನಂಜು ಪ್ರಯತ್ನಲ ಮುಲ ಆವೊಂದುಂಡು. ಸಂಪತ್ತುಗು ಮೌಲ್ಯ ವರ್ಧನೆ ಆಪುನ ಏಪ ಅಂದಿಕೆಂಡ ದಾನ ಮಲ್ತುನ ಮಾತ್ರ ಐಕೆ ದಾನ ಮನ್ಪಡಿಗೆ ವಿಶೇಷವಾಯಿನೊಂದು ವಿಚಾರವನ್ನು ಯಾನು ಮೂಳು ದೀವೋಡು. ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲೊಟು ಲೋಕನು ಗೆಲ್ಪುನವು ಕನತ ಗಂಟು ಪ್ರೀತಿದ ಬಲೊಟಾತೆ ಲೋಕನೇ ಗೆಲ್ತೊಂಡು ನಿಂಪಿನಕ್ಕೆ ಒಂಜಿ ಸಾಕ್ಷಿಯಾದ ಅಶೋಕ್ ರೈಗಳು ಕಾರ್ಯ ಮಲ್ತೇರು ಅವಳೊಂಜಿ ಅಭಿನಂದನದ ವಿಷಯ ಅಂದ್ಪಂಡ ತಪ್ಪಾವಂದೆ. ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಬಹುಶಃ ಇವತ್ತೊಂದು ಮಾತಿದೆ, ಈ ದೇಶದ ಸಾರ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸಾರ ಇವತ್ತು ಎಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಪುತ್ತೂರಿನ ಈ ಮೈದಾನದಲ್ಲಿ ನಮಗೆ ಕಾಣಲು ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ
ಇವತ್ತು ಬಹುಶಃ ಸಾವಿರಾರು ಸಂಖ್ಯೆ ಜನ ಎಲ್ಲ ಒಟ್ಟಾಗಿದ್ದುಕೊಂಡು ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಂದು ಸಂತೋಷದಿಂದ ನೆಗಡಿಕೊಂಡು ಆರಂಭದಿಂದ ಪ್ರೀತಿ ವಿಶ್ವಾಸದಿಂದ ಸೇರುವಂತಹ ಕಾರ್ಯಕ್ರಮವೇ ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ವರ್ಷ ವಿತರಣೆ ಕಾರ್ಯಕ್ರಮವನ್ನು ಸುಮಾರು 50 ಜನರಿಗೆ ಆರಂಭ ಮಾಡಿದಂತ ಈ ಕಾರ್ಯಕ್ರಮ ಮುಂದುವರೆದುಕೊಂಡು ಬಂದು 5,000, 15,000, 20,000, 25,000 ಮುಟ್ಟಿ ಕಳೆದ ಬಾರಿ ನಾವು 35,000 ಜನರಿಗೆ ವರ್ಷ ವಿತರಣೆ ಮತ್ತು ಸಹ ಭೋಜನವನ್ನು ನಾವು ಕೊಟ್ಟಿದ್ದೇವೆ. ಈ ವರ್ಷ ನಾವು 60,000 ಜನರಿಗೆ ವರ್ಷ ವಿತರಣೆ ಮತ್ತು ಸಹ ಭೋಜನವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಸುಮಾರು 60,000 ಜನರಿಗೆ ಮಾಡಿದ್ರೆ ಮುಂದಿನ ವರ್ಷ ಸುಮಾರು 1,00,000 ಜನರಿಗೆ ಮಾಡಲಿಕ್ಕೂ ನಾವು ಬದ್ಧರಿದ್ದೇವೆ. ಈ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಅನ್ನುವ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆ ಅಥಣಿದ ಎಂಬಿಬಿಎಸ್ ಕಲ್ತೊಂದುಪುನ ಜವಂದಿ ಪ್ರಕೃತಿ ಶೆಟ್ಟಿ ಪನ್ಪುನಾರು ಕುಡ್ಲಡು ಜೀವದಿತ್ತೊನ್ನ ಬೇಜಾರದ ಸಂಗತಿಗೆ ನಡೆತದಂಡು ಅರೆಗೂ 20 ವರ್ಷ ಪ್ರಾಯ ಆದಿತ್ತಂಡು. ಕುಡ್ಲದ ಖಾಸಗಿ ಆಸ್ಪತ್ರೆ ಬೊಕ್ಕ ಮೆಡಿಕಲ್ ಕಾಲೇಜ್ ಉಂಜಿತ ಸುರುತ ವರ್ಷದ ಎಂಬಿಬಿಎಸ್ ಬರವು ಕಲ್ತೊಂದುಪ್ಪನ ಜವಂದಿ ಒರ್ತಿ ಕುಡ್ಲಡುಪ್ಪನ ಹಾಸ್ಟೆಲ್ದ ಆಜನೆ ಮಾಡಿಗಿಡ್ದುಲಾಗಿದ್ದು ಜೀವದಿತ್ತುನ್ನ ಬೇಜಾರ್ದ ಸಂಗತಿ ಸೋಮವಾರ ನಡೆತದಂಡು ಅರೆನು ಬೆಳಗಾವಿ ಜಿಲ್ಲೆ ಅಥಣಿದ ಪ್ರಕೃತಿ ಶೆಟ್ಟಿ ಎಂದು ಗುರ್ತ ಮಲ್ತದಂಡು ಅರೆಗ್ 20 ವರ್ಷ ಪ್ರಾಯ ಆದಿತ್ತಂಡು ಹಾಸ್ಟೆಲ್ ಇತ್ತೊಂದೇ ಪ್ರಕೃತಿ ಶೆಟ್ಟಿ ಕಲ್ತೊಂದಿತ್ತೆರು ಜೀವದೆತ್ತೊಂಡಿಡ್ದು ತುಂಬು ಡೆತ್ ನೋಟು ಬರೆದು ದೀದಿತ್ತೆರು ತಾನು ಬಾರಿ ತೋರವುಲ್ಲೆ ತೂಕ ಕಮ್ಮಿ ಮಲ್ಪರೆಗೆ ಇತ್ತು ಪ್ರಯತ್ನ ಮಲ್ತಂಡಲ್ಲ ಸಾಧ್ಯ ಆತಜಿ ಅಂಚದು ಮನಸ್ಸಿಗೆ ಬೇಜಾರಾದು ಜೀವದೆತ್ತೊಂದುಲ್ಲೆಂದು 6 ಡೆತ್ ನೋಟುಡು ಬರೆದಿತ್ತೆರೆಂದು ಪೊಲೀಸರು ಮಾಹಿತಿ ಕೊಡ್ತೆರು ಬೇತೆದಾಲ ಕಾರಣ ಒಪ್ಪೆರ್ಲ ಯಾರು ಒಂದು ಪೊಲೀಸ್ ತನಿಖೆ ನಡೆತೊಂದುಂಡು ಪ್ರಕೃತಿ ಶೆಟ್ಟಿನ ಇಲ್ಲದಕ್ಲು ಕುಡ್ಲಗ ಬೈದೆರು ಕದ್ರಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೆರು. 24 ಕೋಟಿ ರೂಪಾಯಿ ಖರ್ಚಿಡು ಕಟ್ಟದಿನ ಕುಡ್ಲ ಎರ್ಮೆಕೆದುತ ಅಂತಾರಾಷ್ಟ್ರೀಯ ನೀಂದುನ ಕೇದುನು ನವೆಂಬರ್ 24 ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಲೋಕಾರ್ಪಣೆ ಮಲ್ಪುವೆರು ಆನಿ 14ನೇ ರಾಷ್ಟ್ರೀಯ ಮಾಸ್ಟರ್ಸ್ ನೀಂದುನ ಪಂತ ಉದಿಪನಾಪುಣೊಂದು ವಿಧಾನಸಭೆತ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಸುದ್ದಿಗೋಟೋಡು ತೆರಿಪಾದೆರು. ಕುಡ್ಲದ ಎರ್ಮೆಕೆದುಟು 24 ಕೋಟಿ ರೂಪಾಯಿ ಖರ್ಚಿಡು ಅಂತಾರಾಷ್ಟ್ರೀಯ ಮಟ್ಟದ ನೀಂದುನ ಕೇದು ಕಟ್ಟದು ಕೆಲಸ ಮುಗಿದಂಡು ನವೆಂಬರ್ 24 ಉದಿಪನಾಯರುಂಡು ಈ ಬಗೆಟ್ಟು ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು ಯುಟಿ ಖಾದರ್ ಸುದ್ದಿಗೋಟೋಡು ಪಾತಿರ್ದು ಮಾಹಿತಿ ಕೊರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಬರವು ಕಲ್ಪನಕ್ಲಿನ ಜವಣ ಜವಂದಿಲಿನ ಏತೋ ದಿನ ತಕ್ಕನ್ನ ನಿಜ ಆತಂಡು ನೀಂದುನ ಕೇದು ಕಟ್ಟದಾತಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಉಂದೇನು ಉದೀಪನ ಮಲ್ತದು ಲೋಕಾರ್ಪಣೆ ಮಲ್ಪುವೆರು. ಸ್ಮಾರ್ಟ್ ಸಿಟಿ ಬೊಕ್ಕ ನಗರಾಭಿವೃದ್ಧಿ ಮಂತ್ರಿ ಭೈರತಿ ಸುರೇಶ್, ಒಬ್ಬ ಖಾತೆ ಮಂತ್ರಿ ನಾಗೇಂದ್ರ, ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್, ಕುಡ್ಲದ ಶಾಸಕಿಯರು ವೇದವ್ಯಾಸ್ ಕಾಮತ್, ಜಿಲ್ಲೆದ ಬಾಕಿ ಶಾಸಕಿಯರು, ಲೋಕಸಭಾ ಸದಸ್ಯರು, ಮೇಯರ್ ಸುಧೀರ್ ಶೆಟ್ಟಿ ಪಾಲ್ದೊತ್ತನ್ವೆರೆಂದು ಪಂಡಿರು. ಅಂತಾರಾಷ್ಟ್ರೀಯ ನೀಂದುನ ಕೇದು ಉದೀಪನ ಒಟ್ಟುಗೂ 14ನೇ ರಾಷ್ಟ್ರೀಯ ಮಾಸ್ಟರ್ಸ್ ನೀಂದುನ ಪಂತಲ ಉದೀಪನ ಬೊಕ್ಕ ಊರ್ದಕ್ಲೆಗ್ ಗೊಬ್ಬು ತುಯ್ಯರ ಇತ್ತದ ಮಟ್ಟದ ಕ್ರೀಡಾಂಗಣ ಕಟ್ಟೆರ್ಲ ಪಂಚಾಂಗ ಪಾಡುಂಡು ಮಾಸ್ಟರ್ಸ್ ನೀಂದುನ ಪಂತಡು ದೇಶದೋರ್ಮೆಡು 1,000 ಜನ ನೀಂದುನ ಬಿರ್ಸೆರು ಪಾಲ್ದಿತೊನ್ಮೆರೆಂದು ಯುಟಿ ಖಾದರ್ ತೆರಿಪಾಯಿರು. ದುಂಬದ ಶಾಸಕರು ಜೆಆರ್ ಲೋಬೋ, ದುಂಬದ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜಾ, ದುಂಬದ ಮೇಯರ್ ಶಶಿಧರ ಹೆಗ್ಡೆ ಬೊಕ್ಕ ಭಾಸ್ಕರ್ ಕೆ, ಮಹಾನಗರ ಪಾಲಿಕೆ ಎದುರುಪಕ್ಷದ ನಾಯಕಿಯರು ಪ್ರವೀಣ್ ಚಂದ್ರ ಆಳ್ವ, ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬದ ಗುರ್ಕಾರ್ಯರು ತೇಜೋಮಯ್ಯ ಸುದ್ದಿ ಕೊಟ್ಟೊಡಿದ್ದರು. ಈಜುಕೊಳ ಅಂತಾರಾಷ್ಟ್ರೀಯ ಮಟ್ಟದಾಗಿದ್ದುಕೊಂಡು 24ನೇ ತಾರೀಕಿಗೆ ಇದರ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅದೇ ರೀತಿ ಸ್ಮಾರ್ಟ್ ಸಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದ ಭೈರತಿ ಸುರೇಶ್ ಅವರು, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರುವಂಥ ನಾಗೇಂದ್ರರವರು, ಸ್ಥಳೀಯ ಶಾಸಕರು, ಜಿಲ್ಲೆಯ ಶಾಸಕ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯರು ಜೊತೆಗೂಡಿ ಇದನ್ನು ಉದ್ಘಾಟಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯನ್ನು ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಮ್ಮೆಕೆರೆಯ ನೂತನವಾದ ಈಜುಕೊಳದಲ್ಲಿ ಇವತ್ತು ಏರ್ಪಡಿಸಲಾಗಿದೆ.
ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಮಟ್ಟದ ಅತ್ಯುತ್ತಮವಾದ ಈಜು ಸ್ಪರ್ಧಿಗಳು ಸುಮಾರು 1,000 ಸ್ಪರ್ಧಿಗಳು ಇವತ್ತು ಭಾಗವಹಿಸಲಿಕ್ಕೆ ಇದ್ದಾರೆ. ದೀಪಾವಳಿ ರಾಷ್ಟ್ರೀಯ ಪರ್ವ ಆದಿತ್ಯನಲ ಜನಪದ ಇಸೆ ಸತೆ ತುಳುನಾಡುಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು ಬಿಜೆಪಿ ಯುವ ಮೋರ್ಚಾ ಕುಡ್ಲ ಉತ್ತರ ಮಂಡಲ ಸುರತ್ಕಲ್ಲು ನಡಪಾಯಿನ ದೀಪಾವಳಿ ಸಂಭ್ರಮ ಮುಗಿತಲ ಲೇಸುಡು ಆರ್ಪಾತೆರಿಯರು. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕುಡ್ಲ ಉತ್ತರ ಮಂಡಲ ಸುರತ್ಕಲ್ ಪೇಂಟೆಡ ನಡಪಾಯಿನ ದೀಪಾವಳಿ ಸಂಭ್ರಮಡು ಐತಾರ ಬಯ್ಯಗ್ ಮುಗಿತಲ ಲೇಸು ನಡೆತಂಡು. ಯುವ ಮೋರ್ಚಾ ಕುಡ್ಲ ಉತ್ತರ ಮಂಡಲದ ಗುರ್ಕಾರ್ಯರು ಭರತ್ ರಾಜ್ ಕೃಷ್ಣಾಪುರ ಎತ್ಕೊಂದು ಪಾತಿರ್ದು ಒಂದು 3ನೇ ವರ್ಷದ ಕಾರ್ಯಕ್ರಮ ತಲೆಕೊಡು ಕರಿನ ವರ್ಷ ಒಂಜಿ ಇಲ್ಲು ಕಟ್ಟಾದ ಕೊರ್ತ ಈ ಸರ್ತಿ ವಳಚ್ಚಿಲಡು ಒಂಜಿ ಇಲ್ಲು ಶಾಸಕಿರ್ನ ದುಂಬಾಳ್ತಿಡು ಕಟ್ಟೊಂದುಂಡು. ಅವೇನು ಅಯೋಧ್ಯದ ಪ್ರತಿಷ್ಠಿತ ದಿನ ಕೊರಿಯರೆ ಉಲ್ಲಾನ್ ಪಂಡೆರು. ಮಲ್ಲ ಬಿನ್ನೆರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಬಿನ್ನೆರು ಭಾರತ ಮಾತಿನ ಬೊಕ್ಕ ಪಕ್ಷದ ತಾಪಕಿರು ದೀನ್ ದಯಾಳ್ ಬೊಕ್ಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯರ ಫಟಕು ಪುರ್ಪಪಾಡ್ದು ಕಾರ್ಯಕ್ರಮ ಶುರುವಾಂಡು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂಚನೆ ತುಳುನಾಡದ ಸಂಸ್ಕೃತಿದ ಕಾರ್ಯಕ್ರಮ ಮಲ್ತಿನ ಮಂಡಲ ಯುವ ಮೋರ್ಚಾದಕ್ಲಿಗೆ ಅಭಿನಂದನೆ ಸಂದಾವೆ. ದೀಪಾವಳಿ ರಾಷ್ಟ್ರೀಯ ಪರ್ವ ಆದಿತ್ಯನಲ ಜನಪದೀಯ ವೈಶಿಷ್ಟ್ಯ ತುಳುನಾಡುಂಡು. ಕೃಷಿ ಆಧಾರದ ಜಿಲ್ಲೆಡು ಬಲೀಂದ್ರ ಪೂಜೆ ಮಲ್ಪುವ ಕಂಡೈತಿನ ಕುಲುಮಾತ ಜಾತಿ ಮತ ಪಂಥ ಭೇದ ಇಜ್ಜಂದೆ ಮಾತಿರ್ಲ ಆಚರಣೆ ಮಲ್ತೊಂದಿತ್ತೆರು. ಪಿರ ಜವಣ ಜವಂದಿಗ್ ತೆರಿಪವನ ವಿಶೇಷ ಆಚರಣೆ ಮಲ್ತದನೆಂದು ಪಂಡೆರು. ನೃತ್ಯ ಸಂಯೋಜಕಿಯರು ಯಕ್ಷ ಪ್ರತಿಭೆ ವೀರ ವಸಂತ್ ಬೈಕಂಪಾಡಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ನೃತ್ಯ ಭಜನೆದ ಗುರು ಶಿಫಾಲಿ ಬೊಕ್ಕ ದೀಪಾವಳಿ ಸಂಭ್ರಮದ ನೃತ್ಯ ಭಜನೆ ಸಂಘಟಕರು ದೀನ್ ರಾಜ್ ಮುಕ್ಲಿಗ್ ತಮ್ಮನದ ಮರ್ಯಾದೆ ಮಲ್ತೆರು. ಗೂಡುದೀಪ ಪಂತೊಡು ಪಾಲ್ದು ತನ್ನ ಮಾತ್ರೆಗಳ ನಿಂಪದ ಕಾಣಿಕೆ ಕೊರ್ದು ಪಂತೊಡು ಗೆಂದಿನಕ್ಲಿಗ್ ಇನಾಮ್ ಪಟ್ಟಿಯರು. ಶಾಸಕಿಯರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ದೀಪಾವಳಿನು ಸಾರ್ವಜನಿಕವಾದ ಆಚರಣೆ ಮಲ್ಪುಡು ಪ್ರತಿಭೆಲೆಗೂ ವೇದಿಕೆ ಒದಗಾವುಡು ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ದಿವೊಂದೆರು. ಹಿಂದುಲಿನ ಪರ್ಬ ಬನ್ನಗ ಇಂಚಿನಾಂಡಲ ಐಟ್ ತಪ್ಪುನಾಡು ನಕುಲುಲ್ಲೆರು. ಹಿಂದುಲು ಏಪಲ ಇಂಚಿನಾಂಡಲ ಅವೆನು ಸೈಸೋನ್ನಕುಲು ಆದುಲ್ಲೆರು ಪಂಡೆರು. ನಲಿಕೆ ಭಜನೆ ಪಂತೊಡು ಗೆಂದಿನಕ್ಲಿಗೂ ಇನಾಮ್ಲೇನು ಪಟ್ಟಿಯರು. ಕುಡ್ಲ ಮಹಾನಗರ ಪಾಲಿಕೆದ ಒತ್ತು ಮೇಯರ್ ಸುನೀತಾ ಸದಸ್ಯರು ಸರಿತಾ ಶಶಿಧರ್ ಬೊಕ್ಕ ನಯನ ಕೋಟ್ಯಾನ್ ಬಿಜೆಪಿ ಜಿಲ್ಲಾ ಒತ್ತು ಗುರ್ಕಾರ್ಯರು ಗಣೇಶ್ ಹೊಸಬೆಟ್ಟು ಜಿಲ್ಲಾ ಕಾರ್ಯಂತಿರು ಪೂಜಾ ಬಿಜೆಪಿ ಕುಡ್ಲ ಉತ್ತರ ಮಂಡಲದ ಗುರ್ಕಾರ್ಯರು ತಿಲಕ್ ರಾಜ್ ಕೃಷ್ಣಾಪುರ ಯುವ ಮೋರ್ಚಾದ ಸುದರ್ಶನ್ ಮಂಡಲ ಉಸ್ತುವಾರಿ ಪ್ರಭಾಮಾಲಿನಿ ನಾಗೇಶ್ ಕೊಟ್ಟಾರಿ ಸಂದೀಪ್ ಪಚ್ಚನಾಡಿ ಮಹೇಶ್ ಮೂರ್ತಿ ವಿಠಲ ಬಿಜೆಪಿ ಜಿಲ್ಲಾ ಮಾಧ್ಯಮ ಪ್ರಮುಖ್ ಸಂದೀಪ್ ಪಾಲಿಕೆ ಸ್ಥಾಯಿ ಸಮಿತಿ ಗುರ್ಕಾರ್ಯರು ವರುಣ್ ಚೌಟ ಯುವ ಮೋರ್ಚಾ ದಕ್ಷಿಣ ಗುರ್ಕಾರ್ಯರು ಸಚಿನ್ ಪಾಲ್ದೊಂಡಿರು. ನವೀನ್ ಶೆಟ್ಟಿ ಎಡ್ಮೆಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಸಮಾಜದ ಹೊಸ ಚಿಂತನೆಯ ಜೊತೆಗೆ ದೀಪಾವಳಿಯ ಸಂಭ್ರಮವನ್ನು ಆಚರಣೆ ಮಾಡೋದರ ಮುಖಾಂತರ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅದಕ್ಕಿಂತ ಹೆಚ್ಚಾಗಿ ತುಳುನಾಡಿನ ಈ ಪರಂಪರೆಯನ್ನು ಉಳಿಸುವ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸುವ ಕಾರ್ಯ ಮಾಡಿದರಲ್ಲ, ಇದೊಂದು ರಾಜಕೀಯ ಪಾರ್ಟಿ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಕೃತಿ ಮುಂದಿನ ಮಕ್ಕಳಿಗೆ ಮರ್ತೋಗುತ್ತೆ, ಮತ್ತೆ ಆ ಜನಾಂಗಕ್ಕೆ ಮತ್ತೆ ಯುವ ಜನತೆಗೆ ತಿಳಿಸುವ ಕೆಲಸ ನಾವೆಲ್ಲರೂ ಸಾಮೂಹಿಕವಾಗಿ ದೀಪಾವಳಿ ಆಚರಣೆ ಮಾಡೋದ್ರ ಮುಖಾಂತರ ಬಲೀಂದ್ರನನ್ನು ಕರೆಯತಕ್ಕಂಥ ಗೋವಿನ ಪೂಜೆಯನ್ನು ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನಮಗೆ ಅವಕಾಶ ಕೊಟ್ಟಿದೆ. ಮುಂದಿನ ಜನಾಂಗಕ್ಕೆ ಇದನ್ನು ಉಳಿಸುವ ಕೆಲಸವನ್ನು ಮಾಡಿದೆ. ದೀಪಾವಳಿಯನ್ನು ಸಾರ್ವಜನಿಕವಾಗಿ ಆಚರಿಸಬೇಕು ಎನ್ನುವಂಥ ಯೋಚನೆ ಆಲೋಚನೆ ಯುವ ಮೋರ್ಚಾ ಯುವಕರ ತಂಡ ಮಾಡಿದ್ದು ಮುಖ್ಯವಾಗಿ ಯಾಕಂತ ಹೇಳಿದರೆ, ಹಿಂದೂಗಳ ಹಬ್ಬಗಳು ಬಂದಾಗ ಅದರಲ್ಲಿ ನ್ಯೂನ್ಯತೆಗಳನ್ನು ಹುಡುಕುವಂಥ ಅಭ್ಯಾಸ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮಾಡ್ತಾನೆ ಬಂದಿದೆ. ಹಿಂದೂಗಳು ನಾವು ಸ್ವಲ್ಪ ಸಾಫ್ಟ್, ನಾವು ಯಾರು ಏನು ಹೇಳಿದ್ರು ಸಹ ಅದನ್ನು ತಡ್ಕೊಳ್ಳುವಂಥ ಸಹನಶೀಲತೆ ನಮ್ಮಲ್ಲಿದೆ. ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯರ ನಾಯಕತ್ವದಲ್ಲಿ ನಾವು ಅಭಿವೃದ್ಧಿಯನ್ನು ಸಹ ಮಾಡ್ತಾ ಇದ್ದೇವೆ. ಎಲ್ಲೂ ಸಹ ಅಭಿವೃದ್ಧಿಯ ವಿಷಯ ಬಂದಾಗ ನಾವು ಎಲ್ಲೂ ಸಹ ಹಿಂದೆ ಕಾಲೇ. ಒಂದು ಜಾಗ, ಒಂದು ವಿಧಾನಸಭಾ ಕ್ಷೇತ್ರ, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು. ಈ ಕೋಮುಗಲಭೆ ಆಗಬಾರ್ದು. ಶಾಂತಿ ಸುವ್ಯವಸ್ಥೆ ಇದ್ದರೆ ಒಳ್ಳೆ ರೀತಿಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ.
ಪುದರ್ಪೊಯಿ ನಾಗಸುರ ಸಂಗೀತ ಕಲಾವಿದರು ಶೇಖ್ ಜಲೀಲ್ ಸಾಹೇಬ್ ಹೃದಯಾಘಾತಾದ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ಕಾಪು ಕೊಪ್ಪಲಂಗಡಿದಾರ ಆದಿತ್ತಿನ ಜಲೀಲ್ ರೇಗು 55 ವರ್ಷ ಪ್ರಾಯ ಆದಿತ್ತಡು. ಒಡಿಪು ಜಿಲ್ಲೆದ ಕಾಪು ಪರಿಸರಡು ನಾಗಸ್ವರ ಸಂಗೀತಡು ಮಲ್ಲ ಪುದರ್ಪಡಿತಿನ ಕಲಾವಿದರು ಶೇಖ್ ಜಲೀಲ್ ಸಾಹೇಬ್ ಹೃದಯಾಘಾತ ಆದು ತೀರಿಯರು. ಅರೆಗು 55 ವರ್ಷ ಪ್ರಾಯ ಆದಿತ್ತರು. ಹೃದಯಾಘಾತ ಆಯ್ನ ಅರಿನು ಆಸ್ಪತ್ರೆಗೂ ಕೊನುಂಡಲ ಅವಳು ಆರ ತೀರ್ನ ಬೇಜಾರ್ದ ಸಂಗತಿ ನಡೆತುಪೋಂಡು. ಕಾಪು ಕೊಪ್ಪಲಂಗಡಿದ ಜಲೀಲ್ ಸಾಹೇಬ್ ಕಾಪು ಶ್ರೀ ಜನಾರ್ದನ ದೇವಸ್ಥಾನ, ಕಾಪು ಮಾರಿಯಮ್ಮ ದೇವಸ್ಥಾನ, ಕೊಪ್ಪಲಂಗಡಿ ವಾಸುದೇವ ದೇವಸ್ಥಾನ ಬೊಕ್ಕ ಕಲ್ಕುಡ ಸಾನುಡು ಜಲೀಲ್ ಸಾಹೇಬ್ ಅರೆನ ಹಿರಿಯಕ್ಲಿನ ಕಾಲುಡು ದಿಂಚ ಬತ್ತಿನ ದುಂಬರಿತದಿತ್ತೆರು. ಬುಡದಿ ಮಗಲು ಬೊಕ್ಕ ಸೋದರೆ ಇಂಚ ಕುಟುಂಬ ಸಂಸಾರನು ನಾಗಸುರ ಸಂಗೀತಗಾರೆ ಜಲೀಲ್ ಆಗತ್ತದೆರು. ಶೇಖ್ ಜಲೀಲ್ ಸಾಹೇಬ್ ಕರೆದು ಪೋಯಿನೇಕ್ ಕಾಪು ಶ್ರೀ ಜನಾರ್ದನ ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಬಾರಿ ಬೇಜಾರ್ ತೆರಿಪಾದಿರು. ತುಡರ್ ಪರ್ಬ ದೀಪಾವಳಿಡು ನಡುಪುನ ಬೇತೆ ಬೇತೆ ಆಚರಣೆಲಿಡು ಶ್ರೀ ಲಕ್ಷ್ಮೀ ಪೂಜೆ ವಿಶೇಷವಾದ ಮಲ್ಪುವೆರು. ಕುಡ್ಲದ ನಮ್ಮ ಕುಡ್ಲ ಟಿವಿ ಚಾನೆಲ್ ಬೊಕ್ಕ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡು ಸೋಮವಾರ ಶ್ರೀ ಲಕ್ಷ್ಮೀ ಪೂಜೆ ನಡಪಾಂಡು. ದೀಪಾವಳಿ ತುಡರ್ ಪರ್ಬ ತುಳುನಾಡು ಮಾಮಲ್ಲ ಪರ್ಬ ಆದಿತ್ತದು ಎಂದಿಟ್ಟು ತರಾವರಿ ಆಚರಣೆಲುಲ್ಲ. ಮೀಪುನ ಪರ್ಬ ದೈವಲಿಗ್ ಇಸೇಸ ತಮ್ಮಿಲ ಗುರು ಹಿರಿಯರಿಗ್ ಬಲಸುನ ಲಕ್ಷ್ಮಿ ಪೂಜೆ, ಗೋಪೂಜೆ, ಅಂಗಡಿ ಪೂಜೆ ಬೊಕ್ಕ ಪ್ರಧಾನವಾದ ಬಲಿಯೇಂದ್ರನಲಿಪ್ಪುನ ಇಂಚ ಮಾತಾ ಉಪ್ಪುನ ಆರಾಧನೆ ಮಲ್ಪುಡುಂದಾಂಡ ಶ್ರೀ ಲಕ್ಷ್ಮಿನ ದಯೆಬೋಡು. ಅಂಚಾದೆ ಸಂಪೊತ್ತುದ ಯಜಮಾಂದಿಯಾದುಪ್ಪುನ ಸಿರಿ ಮಹಾಲಕ್ಷ್ಮೀ ದೇವಿನು ದೀಪಾವಳಿದ ಒಂಜು ದಿನ ಸುಗಿತೊಂದು ಪೂಜೆ ಮಲ್ತದು ಸಂಪತ್ತು ಆರೋಗ್ಯ ಭಾಗ್ಯ ಒದಗಾದ ಕೊರಿಯರೆ ನಟ್ಟೊನ್ನ ಸಂಪ್ರದಾಯ ಕಟ್ಟು ಈ ದೀಪಾವಳಿದ ಆಚರಣೆ ಆದುಂಡು. ಕುಡ್ಲದ ಕಾರ್ನಾಡ್ ಸದಾಶಿವರಾವ್ ಮಾರ್ಗದ ಕ್ಲಾಸಿಕ್ ಆರ್ಕೇಡ್ ಕಟ್ವಣಡು ಉಪ್ಪುನ ನಮ್ಮ ಕುಡ್ಲ ಟಿವಿ ಚಾನೆಲ್ದ ಆಫೀಸಡು ಸೋಮವಾರ ಸಿರಿ ಲಕ್ಷ್ಮೀ ಪೂಜೆ ಅಟ್ಟಣೆ ಮಲ್ತದಿತ್ತಂಡು. ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರೆರ್ನ ದುಂಬಾಳ್ತಿಡು ನಡಪಾಯಿನ ಕಾರ್ಯಕ್ರಮಟು ಪುರೋಹಿತರು ಮಂತ್ರ ಶ್ಲೋಕ ಪಂಡದು ಶ್ರೀ ಲಕ್ಷ್ಮೀ ಪೂಜೆ ಮಲ್ತೆರು. ಆಫೀಸ್ದ ಮಾತಾ ಕಂಪ್ಯೂಟರ್ ಸಾಧನಲೆಗು ಕ್ಯಾಮರೊಲೆಗು ಇಂಜಿನಿಯರ್ ಸಿಸ್ಟಮ್ಲೆಗು ಮೋಟಾರ್ ಗಾಡಿಲೆಗು ಆರತಿ ಪತ್ತದು ಐದ್ ಬುಕ್ಕ ಸಂಸ್ಥೆ ನನಲಾತ್ ಬೆಳಗದು ಬರಡಂದು ದೇವರಡ ಪ್ರಾರ್ಥನೆ ಮಲ್ತದು ಪ್ರಸಾದ ಕೊರಿಯರು. ಈ ಪುರ್ತುಡು ನಿರ್ದೇಶಕರು ಹರೀಶ್ ಬಿ ಕರ್ಕೇರ ದುಂಬಾಳ್ತೆಡು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡ್ಲ ಶ್ರೀ ಲಕ್ಷ್ಮೀ ಪೂಜೆ ನಡಪಾಯಿರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಾದಪ್ಪನ ಸುರೇಶ್ ಬಿ ಕರ್ಕೇರ, ಮೋಹನ್ ಪಿ ಕರ್ಕೇರ, ಸಂತೋಷ್ ಬಿ ಕರ್ಕೇರ, ನಮ್ಮ ಕುಡ್ಲದ ಕದ್ರ ನವನೀತ ಶೆಟ್ಟಿ, ಭಾಸ್ಕರ ಕುಕ್ಕೊಳ್ಳಿ, ಪ್ರೊಫೆಸರ್ ಎಂಎಸ್ ಕೋಟ್ಯಾನ್, ದಯಾನಂದ ಕಟೀಲ್ ಬೊಕ್ಕ ಕರ್ಕೇರ ಅಣ್ಣ ಮೆಗ್ಗೆಲ್ಲಿನ ಸಂಸಾರದಕ್ಲು ಬಂದುಲು ಬಿನ್ನೆರು ಸಂಸ್ಥೆದ ಬೆನ್ ಪುನಮ್ಮ ತಿರ್ಲ ಪಾಲ್ದೆತ್ತೊಂಡೆರು.
देहि पुत्रान् देहि धनं देहि सर्वान् कामान् चरेहि मे या देवी सर्वभूतेषु लक्ष्मीरूपेण संस्थिता नमस्तस्यै नमः प्रदानेन देहि मे क्षरं ब्रह्म नमोत्तरन्ताय सहस्रमूर्तये सहस्रबलाक्षिरोर्वाहवे सहस्रनाम ಈಶ್ವರದಿನದ್ದಾನೆ ನಿರ್ಮಾತೆ ಪ್ರಾಂತೇರ್ದ ಭಕ್ತಿಪೂರ್ವಕವಾದ ಲಕ್ಷ್ಮಿನ ಆರಾಧನೆಗಳ ಭಾಗ್ಯದಾರ ಅಂಜನೆ ಎಂದೇ ಮಾಡ್ತಿನ ಸೇವಿಡ ತೆರಿದಾಂಬಡ ತೆರಿಯಂದಾಂಬಡ ಮಾಡ್ತಿನ ಬಾವಂಜಿ ತಪ್ಪಿತನಲ ಮಹಾಗಣಪತಿ ಸಹಿತ ಮಹಾಲಕ್ಷ್ಮೀ ದೇವಿ ಸಂಪೂರ್ಣ ಕ್ಷಮಾಪಣೆ ಮಾಡ್ತು ಬರದ ಆರ್ಥಿಕ ಶಕ್ತಿ ಸಾಮರ್ಥ್ಯಂಲ ದೇವಿರ್ವದಕಾದ ಬರದ ಮಹಾಲಕ್ಷ್ಮಿಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನ್ ಗೋವಿಂದ ತುಳುಕೂಟ ಕುಡ್ಲದ ಬಂಗಾರ್ ಪರ್ಬದ ಲೆಕ್ಕೊಡು ಒರ್ಮನೆ ಕಾರ್ಯಕ್ರಮ ತುಳುವೆರೆ ತುಡರ್ ಪರ್ಬ ದೀಪಾವಳಿ ಬಲಿಯೇಂದ್ರೆ ಜಾರ್ದೆ ರಡ್ಡು ಪೋಪುನಾನಿ ಶನಿವಾರ ಮಧ್ಯಾಹ್ನ 1:30 ಗಂಟೆಗೆ ಸುರತ್ಕಲ್ ವಿದ್ಯಾದಾಯಿನಿ ಪ್ರೌಢಶಾಲೆಡ ನಡಪುಡು ಅಗರಿ ರಾಘವೇಂದ್ರರಾವ್ ವೆಂಕಟರಮಣ ಭಟ್ ಸುರತ್ಕಲ್ ಭಾಸ್ಕರ್ ಸಾಲ್ಯಾನ್ ಸನ್ನಿಧಿಸ್ ಹೋಟೆಲ್ಸ್ ಸುಧಾಕರ್ ರಾವ್ ಪೇಜಾವರ ಬೊಕ್ಕ ಬಾಲಚಂದ್ರ ಕೆ ಸುರತ್ಕಲ್ ಪಾಲ್ದಿತನ್ವಿರೆಂದು ತುಳುಕೂಟ ಕುಡ್ಲದ ಗುರ್ಕಾರ್ಯರು ದಾಮೋದರ ನಿಸರ್ಗ ಮರೋಳಿ ಪ್ರಕಟಣೆಡು ತೆರಿಪಾದಿರು ಸಮಾಜಡು ಬಡವಿರ್ನ ವರ್ಗೊಡುಪ್ಪುನ ಜೋಕ್ಲೆಗ್ ಸಾಯಾಪುನ ದಿಟ್ಟಿಡು ದೀಪಾವಳಿ ಕಾರ್ಯಕ್ರಮ ದಿವೊನ್ನವು ದೇವರ ಮಿಚ್ಚಿನ ಕೆಲಸ ಅಂದು ಕುಡ್ಲ ಪ್ರಜ್ಞಾ ಸಲಹಾ ಕೇಂದ್ರದ ಮುಖ್ಯಸ್ಥರು ಹಿಲ್ಡಾ ರಾಯಪ್ಪನ್ ಪಂತೆರು ಕುಡ್ಲದ ದಂಬೆಲ್ ಫ್ರೆಂಡ್ಸ್ ದಂಬೆಲ್ ಮಕ್ಕಳು ವಿಜಯ್ ಕಾಪಿ ಕಾಡದ ಚಿನ್ನರ ತಂಗುದಾಮಡು ನಡಪಾಯಿನ ದೀಪಾವಳಿ ಆಚರಣೆಡು ಆರ್ಪಾತೆರಿಯರು ಕುಡ್ಲದ ದಂಬೆಲ್ ಫ್ರೆಂಡ್ಸ್ ಮಕ್ಕಳು ವರ್ಷಲ ವಿಜಯ್ ಕಾಪಿಕಾಡದ ಚಿನ್ನರ ತಂಗುದಾಮಡು ದೀಪಾವಳಿ ತುಡರ್ ಪರ್ಬ ಆಚರಣೆ ಮಲ್ತೊಂದಿತ್ತದು ಈ ಸರ್ತಿಲ ಐತಾರ ರಾತ್ರಿ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು ಮಲ್ಲಬಿನ್ನೆರು ಪ್ರಜ್ಞಾ ಸಲಹಾ ಕೇಂದ್ರದ ಮುಖ್ಯಸ್ಥರು ಹಿಲ್ಡಾ ರಾಯಪ್ಪನ್ ಪಾತೆರ್ದು ಇತ ಸಮಾಜಡು ಬಡವಿರ್ನ ವರ್ಗೊಡುಪ್ಪುನ ಜೋಕ್ಲೆಗ್ ಸಾಯ ಆಪುನ ದಿಟ್ಟಿಡು ಇಂಚಿನ ದೀಪಾವಳಿ ಕಾರ್ಯಕ್ರಮ ದಿವೊನ್ನವು ದೇವರ ಮೆಚ್ಚಿನ ಕೆಲಸ ಇದಕ್ಕೆ ಪಾಕ ಜನ ಜವಣಿರು ಕೈ ಜೋಡಿಸಾದಿರು ದೆನುಮಾತ ತುನಗ ಖುಷಿ ಆಪುಣದು ಪಂಡಿರು ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಒತ್ತುಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ದುಂಬದ ಮಹಾನಗರ ಪಾಲಿಕೆ ಸದಸ್ಯರು ಪದ್ಮನಾಭ ಅಮೀನ್ ದಂಬೆಲ್ ಫ್ರೆಂಡ್ಸ್ ರವಿರಾಜ್ ನವೀನ್ ಅಂಚನ್ ಬೆನೆಟ್ ಬೊಕ್ಕ ಮಾತಾ ಸದಸ್ಯರಿದ್ದು ಈ ಕಾರ್ಯಕ್ರಮ ನಡೆತಂಡು ಉದಿಪನ ಕಾರ್ಯಕ್ರಮದ ಬೊಕ್ಕ ಚಿನ್ನರ ತಂಗುಧಾಮದ ಜೋಕ್ಲಿನ ಒಟ್ಟುಗೂ ಬೇತೆ ಬೇತೆ ಕಾರ್ಯಕ್ರಮದ ಒಟ್ಟುಗೂ ದೀಪಾವಳಿ ಆಚರಣೆ ಮಲ್ತಿರು ನೀವು ಡಮ್ಮಲ್ನವರು ದೀಪಾವಳಿ ಬರ್ತಾರೆ ನಮ್ಮ ಸುಣ್ಣ ಎಲ್ಲ ಆಗ್ತದೆ, ನಮಗೆ ಇದೆಲ್ಲ ಉಂಟು, ಗಮ್ಮತ್ತುಂಟು, ಇದೆಲ್ಲ ಆಗ್ತದೆ, ಲೈಟ್ ಆಗ್ತದೆ, ಮೈಕ್ ಬರ್ತದೆ, ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟು, ಆಟ ಆಡಿಸ್ತಾರೆ, ಪ್ರೈಸ್ ಸಿಗ್ಲಿಕ್ಕೆ ಉಂಟು, ಇದನ್ನು ಯಾವಾಗಲಿಂದ ಮಾತಾಡ್ತಾ ಇದ್ದಾರೆ, ಖುಷಿಯಲ್ಲಿರ್ತಾರೆ. ಮತ್ತು ನನ್ನ ಹತ್ರ ಹೇಳ್ತಾರೆ, ದೊಡ್ಡಮ್ಮ ಡಮ್ಮೆಲ್ಲ ಅವ್ರು ಬರ್ತಾರಂತೆ, ನಾಳ್ದು ಗಮ್ಮತ್ತು ಊಟ ಎಲ್ಲ ಉಂಟು, ಅದು ಊಟಕ್ಕಿಂತ ಅವರು ಇದೆಲ್ಲ ಕಲ್ಲರೆಲ್ಲ ನೋಡಿ ಭಾರಿ ಖುಷಿ ಆಗ್ತದೆ, ಮತ್ತು ನಿಮ್ಮ ಲೈಟ್ ಎಲ್ಲ ನೋಡಿ ಭಯಂಕರ ಖುಷಿ ಆಗ್ತದೆ. ಸೊ ಚಿಲ್ಡ್ರನ್, ಯು ಶುಡ್ ರಿಮೆಂಬರ್ ದೀಸ್ ಅಂಕಲ್ಸ್ ವರ್ಕ್ like ordinary people. Well, now in the country we don't have what is ordinary and big and small, ಮತ್ತು rich and poor, ಅದೆಲ್ಲ ಇಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಇನ್ನೂ ಉಂಟು, ಆದರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ, ಕಡಿಮೆ ಆಗ್ಬೋದು, ನಮ್ಮ ಭೂಲೋಕ ಅಂತ್ಯ ಆಗುವ ಮೊದಲು ಅದು ಕಡಿಮೆ ಆಗ್ಬೋದು ಅಂತ ನೆನೆಸ್ತೇನೆ ನಾನು. ಕುಡ್ಲದ ಪುದರ್ಪೋಯಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಆದುಪುನ ಕೊಡಿಯಲ್ ಬೈಲ್ದ SL ನಾಯಕ್ ಬೊಕ್ಕ SS ನಾಯಕ್ ಸಂಸ್ಥೆಡು ದೀಪಾವಳಿದ 2ನೇ ದಿನ ಸೋಮವಾರ ಶ್ರೀ ಲಕ್ಷ್ಮೀ ಪೂಜೆ ನಡಪಾಯಿರು. ದೀಪಾವಳಿ ತುಡರ್ ಪರ್ಬ ತುಳುನಾಡ ಬಲಿಯೇಂದ್ರನು ನಾಡಗೆ ಎದ್ಕೊನ್ನ ಮೂಜಿ ದಿನತ್ತ ತಿಬಿಲೆ ಬೊಲ್ಪುದ ಪರ್ಬ ಆದಿತದ. ಈ ಮೂಜಿ ದಿನೊಟ್ಟು ಬೇತೆ ಬೇತೆ ಆರಾಧನೆ ನಡಪುಂಡು. ಐಟು ಒಂಜಿ ಶ್ರೀ ಲಕ್ಷ್ಮೀ ಪೂಜೆಲ ಆದಿತದ ಸಂಪತ್ತುದ ಅಧಿದೇವತೆ ಆದಿತ್ತಿನ ಅರೆನು
ಬೇರಸಾರದಕುಲು ಸಂಘ ಸಂಸ್ಥೆದಕುಲು ವರ್ಷುಡರ ವಿಶೇಷವಾದ ಆರಾಧನೆ ಮಲ್ತದು ಸಂಪತ್ತು ಹೆಚ್ಚೊಡು ಆರೋಗ್ಯ ಭಾಗ್ಯ ಕೊರಡು ನಟ್ಟುನ್ವೇರು ಕುಡ್ಲದ ಪುದರ್ ಪೋಯಿ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆ ಆದುಪುನ ಎಸ್ಎಲ್ ನಾಯಕ್ ಬೊಕ ಎಸ್ಎಸ್ ನಾಯಕ್ ಸಂಸ್ಥೆಡು ದೀಪಾವಳಿದ 2ನೇ ದಿನ ಸೋಮವಾರ ಶ್ರೀ ಲಕ್ಷ್ಮಿ ಪೂಜೆ ನಡಪಾಯಿರು ಸಂಸ್ಥೆ ಉತ್ತರೋತ್ತರವಾದ ಬೆಳಗದ ಬರಡೊಂದು ಶ್ರೀ ಲಕ್ಷ್ಮೀ ದೇವಿಡ ಪುರೋಹಿತರು ಪ್ರಾರ್ಥನೆ ಮಲ್ತದು ಸಂಸ್ಥೆಲಿನ ಯಜಮಾನರಿಗೆ ಪ್ರಸಾದ ಕೊರಿಯರು ಚಾರ್ಟೆಡ್ ಅಕೌಂಟೆಂಟ್ ಲಾಯ್ನ ಎಸ್ಎಲ್ ನಾಯಕ್ ಬೊಕ ಎಸ್ಎಸ್ ನಾಯಕ್ ಬೊಕ ಕುಟುಂಬ ಸಂಸಾರದಕುಲು ಬಂಧುಲು ದೋಸ್ತಿಲು ಸಂಸ್ಥೆದ ಗಿರಾಕಿಲು ಈ ಪೊರ್ತುಡು ಪಾಲ್ದೆತೊಂಡೆರು. ಲಕ್ಷ್ಮೀ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ तस्य फलानि तपसानुदन्तु मायान्तराया च मायालक्ष्मीः स्नानं समर्पयामि उपैतु मां देवसखकीर्तिशमनीनाथः దైవలిగు పర్బ కరిపెరె రాటిడి ఎడ్తిన బజిలావుడు కాలమగిర్నగ సంప్రదాయ నియములు బదలాడు అండ ఉಳ್ಳాల ఉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರಡು ಇತ್ತೆಲ ಚಾಕ್ರಿದಕುಲು ರಾಟಿಡಿ ಎಡ್ತದು ಪರ್ಬಗು ಬಜಿಲ್ ತಯಾರು ಮಲ್ಪನವು ವಿಶೇಷವಾದುಂಡು. ತುಳುನಾಡಿದ ಭೂತಾರಾಧನೆದ ಕ್ಷೇತ್ರ ಭಾರಿ ಶ್ರೇಷ್ಠ ಸಾನ ಮಾಡ ಬಂಡಾರದಿಲ್ಲು ಅಂಗಣ ನೇಮದ ಕಲ ಕೊಡಿಯಡಿ ದೈವದ ತಂಬಿಲ ಆವರಣೆ ಬಾರ್ನೆ ಸೇರ್ದು ಪ್ರತಿಯೊಂಜಿಲ ಶುದ್ಧ ಮುದ್ರೆ ಕೆಡುಪೊಡು ಒಂದು ನಮ್ಮ ಹಿರಿಯ ಕುಲುಮಲ್ತಿನ ಕಟ್ಟು ದೇವೇರ್ನ ಆರಾಧನೆಡಿಲ ಹೆಚ್ಚ ಶುದ್ಧಾಚಾರ ದೈವೊಲೆಗ್ ಸಾನ ಮಾಡುಲೆಡು ಆರಾಧನೆಡುಪ್ಪುನೇನು ತುವ್ವಲಿ ತುಳು ಜನಕ್ಲಿನ ಪರ್ಬ ಪಂಡ ಅವು ದೀಪಾವಳಿ ಸಾನ ಮಾಡ ಬಂಡಾರದಿಲ್ಲಡು ಪರ್ಬ ಕರಿಪೆರೆ ಉಂಡು ಪರ್ಬಗು ಬಜಿಲಿ ಎಡ್ಡುದೇ ತಯಾರು ಮಲ್ಪುನ ಸಂಪ್ರದಾಯ ದುಂಬುಡ್ದೆ ಇತ್ತನು ಆಂಡ ಇತ್ತೆ ಹೆಚ್ಚಾದ ಮಾತ ಕಡೆಟ್ಲ ಅಂಗಡಿಲಿಡ್ದೆ ಬಜಿಲ್ ಕನಪೆರು ಆಂಡ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರುಡು ಪರ್ಬ ಕರಿಪೆರೆ ಬಜಿಲ್ ಅಂಗಡಿಡ್ದು ಕನೇರೆ ಇಜ್ಜಿ ಅವೇನು ಕ್ಷೇತ್ರುಡೆ ತಯಾರು ಮಲ್ಪುವೆರು ಮೂಡು ಮಾಡ ಪಡು ಮಾಡ ನಾಗಾಲಯ ಕೆದು ಭಂಡಾರದ ಇಲ್ಲಲ್ಲೂ ಜೀರ್ಣೋದ್ಧಾರ ಅವೊಂದುಪ್ಪುನ ಉಳಿಯ ಕ್ಷೇತ್ರುಡು ಈ ಸರ್ತಿದ ಪರ್ಬಗು ಬಜಲಿ ಇಡ್ಪುನ ದೃಶ್ಯ ನಮ್ಮ ಕುಡ್ಲದ ಕ್ಯಾಮರಾ ಕಣ್ಣಗ್ ತೋಜಿದ್ ಬತ್ತಂಡು ಕ್ಷೇತ್ರುಡು ದೈವಲೆಗ ಬಳಸುನ ಆವಡು ತಂಬಿಲ ನೇಮ ಆವಡು ವೀಡಿಯೋ ಮಲ್ಪುನಂಚ ಇಜ್ಜಿ ಆ ನಿಯಮಲಿನ ಕ್ಷೇತ್ರುಡು ಪಾಲನೆ ಮತ್ತೊಂದು ಬೈದೆರು ಉರ್ಪಿಲರಿನ ಪೊದುತುದು ಬಜಿಲ್ ಎಡ್ಪುನ ರಾಟೆಗ್ ಪಾಡ್ದು ಕ್ಷೇತ್ರ ಚಾಕಿರಿದಕಲು ಪೊರ್ಲುಡು ಎಡ್ತದು ಬಜಿಲ್ ತಯಾರು ಮಲ್ತೆರೋ ಐಡ್ದು ಬೊಕ್ಕ ಐಟ್ ತೌಡು ದಂಚ ಪೊಡಿ ಇತ್ತಿನೇನು ದಾಲಿವೆರು ಇಂಚ ತಯಾರು ಮಲ್ಪುನಗ ಕೆಲಸ ಮಲ್ಪುನಕಲು ಪಾತಿರೆರೆಜ್ಜಿ ದಾಯಪುಂಡ ಬಾಯಿದ ಉಬಿನೀರ ರಟ್ಟೆರೆ ಬಲ್ಲಿ ಆತ ಶುದ್ಧಾಚಾರ ದೈವದ ಬಗೆಟುಂಡು ದುಂಬದ ಕಾಲುಡು ಬಜಿಲ್ ತಯಾರು ಮಲ್ಪುನಕಲು ಗಂಧ ತರಿಪುನಕಲು ಐತ ಬೂಲಿಯ ತಯಾರು ಮಲ್ಪುನಕಲು ಮಾತಿರ್ಲ ಅವ್ವ ಕೆಲಸದ ಪೊರ್ತುಡು ಇತ್ತೆ ಮಾಸ್ಕ್ ಪಾಡು ನಂಚ ಮೂಂಕ್ ಬಾಯಿಗೂ ಕುಂಟು ಕಟ್ಟೊಂದಿತ್ತೆರ್ಗೆ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯಣ್ಣರು ಈ ಪೊರ್ತುಡು ಇತದು ಪರ್ಬಗು ಬಜಿಲ್ ತಯಾರಾಂಡ್ ಕೆಲವು ವರ್ಷಡ್ದು ದುಂಬು ಕ್ಷೇತ್ರದ ಕಂಡುಡು ಕರ್ಮುದ ಬುಲೆ ಮಲ್ತದು ಬೆಲ್ಲ ಬೊಕ್ಕ ಅಚ್ಚಿ ಬೆಲ್ಲ ತಯಾರು ಮಲ್ತೊಂದಿತ್ತೆರು. ಭಾರತೀಯ ಜನತಾ ಪಕ್ಷದ ನಿಲೆಟ್ಟು ಕುಳ್ಳದ ಜಿಲ್ಲಾ ಬಿಜೆಪಿ ಆಫೀಸ್ದ ಎದುರು ಅಂಗಾರೆಕಾಂಡೆ ಗೋಪೂಜೆ ಬೊಕ್ಕ ಲಕ್ಷ್ಮೀ ಪೂಜೆ ನಡಪಾಯಿರು. ಶಾಸಕರು ಮೇಯರ್ ಪಕ್ಷದ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದಕಲು ಪಾಲ್ಗೊಂಡಿರು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ದ ಎದುರು ಪಕ್ಷದ ನಿಲೆಟ್ಟು
ಗೋಪೂಜೆ ಬೊಕ್ಕ ಲಕ್ಷ್ಮೀ ಪೂಜೆ ಅಂಗಾರೆ ನಡೆತಂಡು. ಶಾಸಕಿಯರು ವೇದವ್ಯಾಸ್ ಕಾಮತ್, ಮೇಯರ್ ಸುಧೀರ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬಿದ್ರಾ, ನಾಯಕಿರಾಯನ ಮೋನಪ್ಪ ಭಂಡಾರಿ, ನಿತಿನ್ ಕುಮಾರ್, ಸಂಜಯ್ ಪ್ರಭು, ರವಿಶಂಕರ್ ಮಿಜಾರ್, ಪೂಜಾ ಪೈ, ಪಕ್ಷದ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಪೆತ್ತಗು ಮಾಲೆ ಪಾಡ್ದು ಶಾಲು ಪೊದೆತದು ಪರಂದು ಬೊಕ್ಕ ಬೇತೆ ತೆನಸ್ಲೇನು ದುಂಬುದಿಯರು. ಮಹಿಳಾ ಮೋರ್ಚಾದಗಳು ಆರತಿ ಪತ್ತಿಯರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬಿದ್ರಾ ದೀಪಾವಳಿದ ಸಂದೇಶ ಕೊರ್ದು ಪರ್ಬ ಮಾತ್ರೆಗಳ ಎಡ್ಡೆ ಮಲ್ಪಡು ತುಡರ್ ಬೊಲ್ಪು ಸಮಾಜ ಉಡುಪಿನ ಬೊಕ್ಕ ದೇಶ ಉಡುಪಿನ ಕತ್ತಲೆ ದೂರ ಮಲ್ಪಡಂದು ಎಡ್ಡೆಪ್ಪು ಬೈಕಿಯರು. ಶಾಸಕರಡಿ ವೇದವ್ಯಾಸ್ ಕಾಮತ್ ಪಾತಿರ್ದು ಈ ಪರ್ಬ ಮಾತಿರ್ನಲ ಮನಸ್ಸಿಗೆ ನೆಮ್ಮದಿ ಕೊರಡು ಸಂಪತ್ತು ಹೆಚ್ಚ ಮಲ್ಪಡು ರಾಜ್ಯ ಬೊಕ್ಕ ದೇಶದ ಪೊಣವು ಸ್ಥಿತಿಗತಿ ಬುಳಿಚಿಲಾವಡೆಂದು ಎಡ್ಡೆಪ್ಪು ಬೈಕಿಯರು. ಜೀವನ್ ಶರದಾಂ ಶತಂ ನಿಂತಲ್ಲಿ 3 ಸುತ್ತುವನ್ನು ನಮಸ್ಕಾರ ಮಾಡಿ ತಾಯಿ ನೆಸ್ತಾ ಬಂದಿ ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ತಾಯಿಯ ಕಾಲದಲ್ಲಿ ಬರ್ತಿದ್ದ ಪ್ರಾರ್ಥನೆ. ಮಹಾಲಕ್ಷ್ಮೀ ದೇವರ ಪಾದ ಶ್ರೀನಿವಾಸ ವೆಂಕಟೇಶ ಗೋವಿಂದ. ವಿಶೇಷವಾದಂಥ ಈ ಪ್ರಾರ್ಥನೆಯಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ತದನಂತರ ಗೋಪೂಜೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹಾಗಾಗಿ ಗೋಮಾತೆ ಕೂಡ ನಾವು ತಾಯಿಯ ಸ್ಥಾನವನ್ನು ಕೊಡ್ತೇವೆ. ಹಾಗಾಗಿ ನಮ್ಮ ಕಚೇರಿಯ ಮುಂಭಾಗದಲ್ಲಿ ಗೋಮಾತೆಯ ಪೂಜೆಯನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಹಾಗಾಗಿ ನಾವು ಇದನ್ನೆಲ್ಲ ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಹಲವಾರು ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಈ ದೀಪಾವಳಿ ಎಲ್ಲರಿಗೆ ಮನಸ್ಸಿಗೆ ನೆಮ್ಮದಿ ಕೊಡಲಿ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬರಗಾಲ, ಬೇರೆ ಬೇರೆ ತೊಂದರೆಗಳು, ಆರ್ಥಿಕ ವ್ಯವಸ್ಥೆಗಳ ಸುಧಾರಣೆಗಳು, ಅದರಲ್ಲಿ ಕೂಡ ನಾನು ವಿಶೇಷವಾಗಿ ಅಭಿವೃದ್ಧಿಗೆ ಆಗುವಂಥ ರೀತಿಯ ತೊಂದರೆಗಳು, ಇದನ್ನೆಲ್ಲವನ್ನು ಭಗವಂತ ದೂರ ಮಾಡಬೇಕು. ಎಲ್ಲ ರೀತಿಯ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಬೇಕು. ಅದರ ಮುಖಾಂತರ ನಾಡು ಸಮೃದ್ಧ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ದೀಪ ಯಾವ ರೀತಿ ಬೆಳಗ್ತದೋ ಅದೇ ರೀತಿ ಪ್ರತಿಯೊಬ್ಬನ ಮನದಲ್ಲಿ ದೀಪ ಬೆಳಗಬೇಕು. ಆ ದೀಪ ಮುಂದಿನ ನಮ್ಮ ರಾಷ್ಟ್ರದ ಭವಿಷ್ಯಕ್ಕೆ ಅದು ನಾಂದಿಯಾಗಬೇಕು ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಈಗಾಗಲೇ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಸುಮಾರು 22,500 ದೀಪಗಳನ್ನು ಬೆಳೆಸುವುದರ ಮುಖಾಂತರ ವಿಶ್ವದಾಖಲೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ದೀಪವನ್ನು ಬೆಳಗಿಸುವುದರ ಮುಖಾಂತರ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಸಮಾಜದಲ್ಲಿರುವಂತಹ, ಈ ದೇಶದಲ್ಲಿರುವಂತಹ ಕತ್ತಲೆ ನಿವಾರಣೆ ಆಗಬೇಕು. ನಮಗೆಲ್ಲರಿಗೂ ಭಗವಂತ ಬೆಳಕನ್ನು ನೀಡಬೇಕು. ಆ ಮೂಲಕ ಭಾರತ ಜಗತ್ತಿಗೆ ಗುರುವಾಗಿ ಮೆರಿಬೇಕು ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಒಡಿಪು ಗ್ರಾಮೀಣ ಬಂಟೇರ್ನ ಸಂಘದ ಚಾರಿಟೇಬಲ್ ಟ್ರಸ್ಟ್ ನಿಲಿಟು ಒಡಿಪು ಕುಂತಳ ನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನವೆಂಬರ್ 14 ಮಾಮಲ್ಲ ಮಟ್ಟದ ಉದ್ಯೋಗ ಮೇಳ ನಡಪೆರುಂಡು. 25 ಪುದರ್ ಪೋಯಿ ಕಂಪನಿಲು ಪಾಲ್ದೊಂಡರೆ ಇತದು 1,000 ಹೆಚ್ಚ ಬೇಲೆಗೂ ಸಂದರ್ಶನದಿ ಒಂದೆರು. ಒಡಿಪು ಗ್ರಾಮೀಣ ಬಂಟೇರ್ನ ಚಾರಿಟೇಬಲ್ ಟ್ರಸ್ಟ್ ನಿಲಿಟ್ಟು ಒಡಿಪು ಕುಂತಳ ನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನವೆಂಬರ್ 14 ಮಾಮಲ್ಲ ಮಟ್ಟದ ಉದ್ಯೋಗ ಮೇಳ ಎಂಆರ್ಜಿ ಗ್ರೂಪ್ ಪ್ರಾಯೋಜನೆ ನಡಪೆರುಂಡು. ಕನೆರ ವರ್ಷಲ ಉದ್ಯೋಗ ಮೇಳ ನಡಪಾದ 450 ಹೆಚ್ಚು ಜವಣಲೆಗ್ ಪೊಂಜೋಲೆಗ್ ಎಡ್ಡೆ ಕಂಪನಿಲೆಡ್ ಕೆಲಸ ತಿಕ್ಕದುಂಡು. 25 ಪುದರ್ ಪೋಯಿ ಕಂಪನಿಲು ಪಾಲ್ದೊಂಡರೆ ಇತದು 1,000 ಹೆಚ್ಚ ಬೇಲೆಗ್ ಸಂದರ್ಶನ ನಡಪೆರುಂಡು. ಇಂಜಿನಿಯರ್, ಡಿಪ್ಲೊಮೊ, ಐಟಿಐ, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಲ್ತಿನಕ್ಲೆಗ್ HR, ಅಕೌಂಟ್ಸ್, ಫೈನಾನ್ಸ್, ಐಟಿ, ಸೇಲ್ಸ್, ಮಾರ್ಕೆಟಿಂಗ್, ಹಾಸ್ಪಿಟಾಲಿಟಿ, ಇಂಡಸ್ಟ್ರಿ ಬೊಕ್ಕ ಬೇತೆ ಪಾಕ ನಮೂನೆದ ಬೇಲೆಲೆಗ್ ಅವಕಾಶ ಉಂಡು. ಪಡುಬಿದ್ರೆ ಪ್ರಾಜೆನೆಕ್ಸ್ ಲಿಮಿಟೆಡ್, ಸುಜ್ಞಾನ್ ಎನರ್ಜಿ ಲಿಮಿಟೆಡ್, ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಅಮೆಜಾನ್ ಲಿಮಿಟೆಡ್, ರಿಲಯನ್ಸ್, ಜಿಯೋ, ಕಾಂಚನಾ ಗ್ರೂಪ್ ಆಫ್ ಕಂಪನಿ, ಜೈ ಹಿಂದ್ ಗ್ರೂಪ್,
ಬೆಲೋಸಿ ಲಿಮಿಟೆಡ್ ಇಂಚ 25 ಹಿಚ್ಚ ಮಲ್ಮಲ್ಲ ಕಂಪನಿಲು ಪಾಲ್ದಿತ್ತನ್ವ 2,000 ಜನ ಬೇಲ ಬೈಕ್ ನಕ್ಲು ಬರ್ಪುನ ಅಂದಾಜಿ ಉಂಡು. ಅಕ್ಕೇರಿದ ವರ್ಷದ ಇಂಜಿನಿಯರಿಂಗ್ ಬುಕ್ಕ ಬೇತ ಡಿಗ್ರಿ ಕಲ್ತಿನಕ್ಲಿಗ್ಲ ಸಂದರ್ಶನಗೂ ಅವಕಾಶ ಉಂಡು. ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ದ ಪ್ಲೇಸ್ಮೆಂಟ್ ಬುಕ್ಕ ಅಡ್ಮಿಷನ್ ಮುಖ್ಯಸ್ಥರು ಬುಕ್ಕ ಜಾಬ್ ಫೇರ್ ದ ಚೇರ್ಮನ್ ಶ್ರೀ ಗುರುಪ್ರಸಾದ್ ಭಟ್, ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿಸಿಟಿಂಗ್ ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್, ಪ್ರೋಗ್ರಾಮ್ ಡೈರೆಕ್ಟರ್ ಆದ ಜಾಬ್ ಫೇರ್ ಕೆಲಸ ಮಲ್ತೊಂದಿತ್ತದು. ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರಿ ಅಶೋಕ್ ಕುಮಾರ್ ಶೆಟ್ಟಿ, ಜಾಬ್ ಫೇರ್ ಮುಖ್ಯಸ್ಥರು ಬೊಕ್ಕ ಕಾರಿಂತೆರು ಕಾರ್ತಿಕ್ ಶೆಟ್ಟಿ, ಟ್ರಸ್ಟಿಲು ವಿಜಿತ್ ಶೆಟ್ಟಿ ಬೊಕ್ಕ ಪದ್ಮನಾಭ ಹೆಗ್ಡೆ ಉದ್ಯೋಗ ಮೇಳದ ಕೋಆರ್ಡಿನೇಟರ್ ಆದುಲ್ಲೆರು. ಎಂಪವರ್ಮೆಂಟ್ ಆಫ್ ರೂರಲ್ ಯೂತ್ ಇದರ ಅಂಗವಾಗಿ ನಾವು ಈ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿತ್ತು. ಮುಖ್ಯವಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಸುತ್ತಮುತ್ತ ಇರುವ ಎಲ್ಲ ಕಾಲೇಜುಗಳ ಇಂಜಿನಿಯರಿಂಗ್, ಡಿಗ್ರಿ, ಪಾಲಿಟೆಕ್ನಿಕ್, ITI ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ 2 ದಿವಸದ ಶಾರ್ಟ್ ಟರ್ಮ್ ಕೋರ್ಸ್ ಕೊಟ್ಟು ಅವರನ್ನು ಯಾವ ಥರ ಉದ್ಯೋಗಕ್ಕೆ ಮತ್ತು ಉದ್ಯೋಗ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಸುಮಾರು 1,800 ವಿದ್ಯಾರ್ಥಿಗಳಿಗೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಕಳೆದ 1.5 ವರ್ಷದಲ್ಲಿ ನಾವು ಮಾಡಿದೆವು. ಅದೇ ಥರ ಲಾಂಗ್ ಟರ್ಮ್ ಕೋರ್ಸ್ 1 ತಿಂಗಳ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಸುಮಾರು 260 ಅಭ್ಯರ್ಥಿಗಳಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಇದರ ಅಂಗವಾಗಿ ನಾವು ಯಾರಿಗೆ ಉದ್ಯೋಗ ಬೇಕು ಅವರಿಗೆ ಜಾಬ್ ಫೇರ್, ಕಳೆದ ಬಾರಿನೂ ನಾವು ಇಲ್ಲಿ ಜಾಬ್ ಫೇರ್ ಮಾಡಿದೆವು. ಅದರಲ್ಲಿ ಸುಮಾರು 450 ಅಭ್ಯರ್ಥಿಗಳಿಗೆ ಜಾಬ್ ಸಿಕ್ಕಿರುತ್ತದೆ. ಈ ಬಾರಿನೂ ನವೆಂಬರ್ 18 ಮತ್ತು 19ರಂದು 2 ದಿವಸದ ಜಾಬ್ ಫೇರ್ ನಮ್ಮ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಅದರಲ್ಲಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಸುಮಾರು 25 ದೊಡ್ಡ ಕಂಪನಿಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಸುಮಾರು 1,500 ಉದ್ಯೋಗಾವಕಾಶಗಳಿವೆ ಅಂತ ನಮಗೆ ಈಗಾಗಲೇ ಎಲ್ಲ ಕಂಪನಿಯವರು ಅವರವರ ಉದ್ಯೋಗಾವಕಾಶದ ಡೀಟೇಲ್ಸನ್ನು ಕೊಟ್ಟಿರುತ್ತಾರೆ. ನಮ್ಮ ಪ್ರಕಾರ ಸುಮಾರು 2,500 ಅಭ್ಯರ್ಥಿಗಳು 18 ಮತ್ತು 19 ನವೆಂಬರ್ರಂದು ಇಲ್ಲಿ ಬಂದು ಇಂಟರ್ವ್ಯೂ ಫೇಸ್ ಮಾಡಬಹುದೆಂದ ಒಂದು ಅಂದಾಜು ಮಾಡಿದ್ದೇವೆ. ಸೊ ಅದರ ಪ್ರಕಾರ ಎಲ್ಲ ಪೂರ್ವ ಸಿದ್ಧತೆಗಳು ಈಗಾಗಲೇ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಅಂದರೆ ಗ್ರ್ಯಾಜುಯೇಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಪದವೀಧರರು ಇರ್ಬೋದು ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವರೆಲ್ಲರೂ ಈ ಸದಾವಕಾಶವನ್ನು ಉಪಯೋಗಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಇದು ಕಳೆದ ವರ್ಷವೂ ನಾವು ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರಿಸುಮಾರು 2,500 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 460 ಮಂದಿ ಇದರಲ್ಲಿ ಅವರಿಗೆ ಜಾಬ್ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್, ನಮ್ಮ ಸ್ಲೋಗನ್ ರೂರಲ್ ಡೆವಲಪ್ಮೆಂಟ್ ಥ್ರೂ ಎಂಟರ್ಪ್ರಿನರ್ಶಿಪ್ ಎನ್ನುವ ಸ್ಲೋಗನ್ನೊಂದಿಗೆ ನಾವು ನಮ್ಮ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಹಾಗೂ ನಮ್ಮೆಲ್ಲ ಸಂಘದ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಒಂದು ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಇವಾಗ 18-19ರಂದು ನಾಳಿದ್ದು ನಡೆಯುವ ಈ ಕಾರ್ಯಕ್ರಮದಲ್ಲಿ ಆದಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿ ಅವರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಿತರೆ ಸಮಾಜಮುಖಿ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಮುಂದುವರಿಸ್ತೇನೆ ಹೇಳುತ್ತಾ ನಿಮಗೆ ವಂದಿಸ್ತೇನೆ. ಮುಂಬೈದ ಕರ್ನಾಟಕ ಸಂಘ ಮೋಹನೆ ಅಂಬೇವಳಿ ಮ್ಯಾನೇಜ್ಮೆಂಟ್ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ದಾನಿಲೆಟ್ಟು ದೀಪದ ಉತ್ಸವ ಅಟ್ಟಣೆ ಆತನ ನವೆಂಬರ್ 17க்கு ಬಯ್ಯ 6 ಗಂಟೆಗೆ ನಡಪುನ ಈ ಲೇಸಡ್ ಭಕ್ತರು ಸದಸ್ಯರು ಮಹಿಳಾ ವಿಭಾಗದಕ್ಕಲು ಯೂತ್ ವಿಂಗದಕ್ಕಲು ಮಾತಿರ್ಲ ಪಾಲ್ದೆತ್ತೊಂದು ದೀಪೋತ್ಸವನು ಪೊರ್ಲು ಮಲ್ತು ಕೊರಡುಂದು ಸಂಘದ ಗುರ್ಕಾರ್ಯರು ಹರೀಶ್ ಟಿ ಶೆಟ್ಟಿ ಶಿಮುಂಜೆ ಪರಾರಿ ಅಂಚನೆ ಸಂಘದ ಪದಾಧಿಕಾರಿಗಳು ಪ್ರಕಟಣೆ ತೆರಿಪಾದರು.